ಇಂದು ನಮ್ಮೊಂದಿಗಿದ್ದಾರೆ ಬಹುಮುಖ ಪ್ರತಿಭೆ ಯುವ ಕವಿ ಇಂದುಚೇತನ್ ಬೋರುಗಡ್ಡೆ ಇವರನ್ನು ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕನ್ನು ಹೆಣೆದು ಕುಟ್ಟಿ ಓದುಗರ ಇದಿಗಿಳಿಸೋ ಕವಿ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಇಂದುಚೇತನ್ ಅವರೇ, ಕವಿ ಸಮಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಈ ಕಾರ್ಯಕ್ರಮದ ಮೊದಲು ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ. ಅಂದರೆ ನಿಮ್ಮ ಹುಟ್ಟೂರು, ಆಮೇಲೆ ಓದಿದಂಥ ಶಾಲಾ ಕಾಲೇಜುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ನಂದು ಊರು ಮೂಡುಬಿದ್ರೆ ತಾಲೂಕಿನ ಬೋರುಗುಡ್ಡೆ ಅಂತ, ಅದು ನೆಲ್ಲಿಕಾರು ಗ್ರಾಮದಲ್ಲಿ ಬರ್ತದೆ. ಆಮೇಲೆ ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸೈಂಟ್ ವಿಕ್ಟರ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಾರಿನಲ್ಲಿ ಮಾಡಿದ್ದೇನೆ. ಆಮೇಲೆ ಬೋರುಗುಡ್ಡೆಯಲ್ಲಿ 5ನೇ ತರಗತಿಯಿಂದ ನಾನು ಬೋರುಗುಡ್ಡೆ ಶಾಲೆಗೆ ಬಂದದ್ದು. ಆಮೇಲೆ ನಂದು ಪ್ರೌಢ ಶಿಕ್ಷಣ ಅಳಿಯೂರಿನಲ್ಲಿ ಆಯಿತು. PUC ಸೈಂಟ್ ಆಂಟನಿ PU ಕಾಲೇಜ್ ನಾರವೆಯಲ್ಲಿ. ಆಮೇಲೆ BBM ಕಾಲೇಜಲ್ಲಿ, ನಮ್ಮದು ಕಾರ್ಕಳ BBM ಕಾಲೇಜಲ್ಲಿ ನಂದು BBM ಆಯಿತು. ಆಮೇಲೆ ನಾನು 2-3 ವರ್ಷ ವರ್ಕ್ ಮಾಡಿದೆ. ಆಮೇಲೆ ಇನ್ನೊಮ್ಮೆ ನನಗೆ ಇದು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂತಾಯಿತು. ಆಮೇಲೆ ನಾನು ಆಳ್ವಾಸ್ ಕಾಲೇಜಿಗೆ ಹೋಗಿ ಅಲ್ಲಿ MCom ಮಾಡಿದೆ ನಾನು. ಈಗ ಇರೋದು ಬೋರುಗುಡ್ಡೆ? ಈಗ ಇರೋದು ನಾನು ಬೋರುಗುಡ್ಡೆಯಲ್ಲಿ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನನ್ನ ಅಪ್ಪ ಅಮ್ಮ, ಆಮೇಲೆ ಅಣ್ಣ ಅತ್ತಿಗೆ ಇದ್ದಾರೆ, ತಂಗಿಗೆ ಮದುವೆ ಆಗಿದೆ, ನೆಟ್ಟಿಗೆ ಮದುವೆ ಆಗಿದೆ. ಆಮೇಲೆ 4 ತಿಂಗಳ ಹಿಂದೆ ನನಗೂ ಮದುವೆ ಆಗಿದೆ. ನನ್ನ ಹೆಂಡತಿ ಅಶ್ವಿನಿ ಇದ್ದಾಳೆ. ನಿಮ್ಮ ವೃತ್ತಿ? ನನ್ನ ವೃತ್ತಿ, ನಾನು ಒಂದು ಬೋಳಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಹೌದು. ಮತ್ತು ಈ ಸಾಹಿತ್ಯದಲ್ಲಿ ಆಸಕ್ತಿ ನಿಮಗೆ ಮೊದಲು ಹೇಗೆ ಮೂಡಿತ್ತು? ಸಾಹಿತ್ಯದಲ್ಲಿ ಆಸಕ್ತಿ ಅಂದರೆ, ನಮಗೆ ಮೊದಲು ಬರಿಬೇಕು ಅಥವಾ ಅಂಥದ್ದೇನು ಇರಲಿಲ್ಲ ನನಗೆ. ಆದರೆ ನಾನೊಂದು ನಮ್ಮ ಬನ್ನಡ್ಕದಲ್ಲಿ ಒಂದು ಈ ಬೇಸಿಗೆ ರಜೆಯಲ್ಲಿ ಅಥವಾ ಯಾವುದೋ ಒಂದು ರಜೆಯಲ್ಲಿ ಒಂದು ಶಿಬಿರ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಬ್ಬರು ದೀವಿತ್ ಪೆರಾಡಿ ಅಂತ, ಆಗ ತುಂಬ ವರ್ಷದ ಹಿಂದೆ, ನಾನೊಂದು 9ನೇ ತರಗತಿಯಲ್ಲಿದ್ದೆ, ಹೈಸ್ಕೂಲಲ್ಲಿದ್ದೆ ನಾನಾಗ. ಆಗ ದೀವಿತ್ ಪೆರಾಡಿ ಅಂತ ಬರೀತಾ ಇದ್ರು. ನಾನು ಅದನ್ನು ಅಲ್ಲಿ ನೋಡಿದ್ದೆ ಅವರನ್ನು. ಆಮೇಲೆ ನನಗೆ ಮನೆಗೆ ಬಂದ ಮೇಲೆ ನನಗೂ ಅನಿಸ್ತಾ ಇತ್ತು ಏನಾದರೂ ಬರಿಬೇಕು ಅಂತ. ಆಮೇಲೆ ನಮ್ಮದು ನುಡಿಸಿರಿಯಲ್ಲಿ, ಆಳ್ವಾಸ್ ನುಡಿಸಿರಿಗೆ ನಾನು ಶಾಲೆಯಿಂದ 3 ದಿನಗಳ ಕಾಲ ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಬರಿಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ಚುಟುಕು ಥರ ಬರೀಲಿಕ್ಕೆ ಆರಂಭ ಮಾಡಿದ್ದು ನಾನು. ಆಮೇಲೆ ಅದು ಬೆಳೀತಾ ಹೋಯಿತು. 9ನೇ ಕ್ಲಾಸಲ್ಲೇ ಶುರು ಮಾಡಿದಿರಿ ಬರೀಲಿಕ್ಕೆ? ಹೌದು, 9ನೇ ಕ್ಲಾಸಿಂದಲೇ ನಾನು ಆರಂಭ ಮಾಡಿದೆ. ಚುಟುಕುಗಳನ್ನು ಮೊದಲು ಬರೆದಿರುವಂತದ್ದು? ಚುಟುಕುಗಳನ್ನು ಬರಿತಾ ಇದ್ದೆ. ಆ ಚುಟುಕುಗಳು ಒಂದು ಮೆಟ್ಟಿಲಾಯಿತು ನನಗೆ. ಅದನ್ನ ಹೇಗೆ ನಾನು ವಿಸ್ತಾರ ಮಾಡಬಹುದು ಅಂತ. ನನ್ನ ಕವನಗಳು ಯಾವುದು ಕೂಡ ಆಗ ಒಂದು ಪ್ರೌಢ ಅಥವಾ ಪರ್ಫೆಕ್ಟ್ ಅಂತ ಹೇಳುವ ಹಾಗಿಲ್ಲ. 1-2 ಸಾಲುಗಳ ಹಾಗೆ ಬರಿತಾ ಇದ್ದೆ. ಆಮೇಲೆ ಅದನ್ನ ನನಗೆ ಭಾರಿ ಉತ್ಸಾಹ, ನಂದು ಖುಷಿ ಆಗ್ತದೆ, ನಾನು ಬರಿತಾ ಇದ್ದೇನೆ. ಆಮೇಲೆ ನನಗೆ ಆಗ ನೋಡುವಾಗ ಎಲ್ಲ ನಂದು ಚಂದ ಉಂಟು, ಚೆನ್ನಾಗಿದೆ ಕವನಗಳು ಅಂತ ತೋರಿಸ್ಬೇಕು ಅಂತ. ಯಾರಾದ್ರೂ ನೋಡಿದ್ರೆ ನಂಗೆ ಖುಷಿ ಆಗುದು. ಹಾಗೆ ಯಾರಿಗೆ ತೋರಿಸ್ತಿದ್ರಿ ಮೊದಲು ಬರೀತಿದ್ದದನ್ನು? ನಂದು ಇಲ್ಲಿ ಹೈಸ್ಕೂಲಲ್ಲಿ ಈಗಲೂ ನನಗೆ ಬಹಳ ಆತ್ಮೀಯರು ನನ್ನೊಬ್ರು ಕನ್ನಡ ಶಿಕ್ಷಕರಿದ್ದಾರೆ, ಮಹಾದೇವ ಮೂಡುಕೋಣಾಜ್ ಅಂತ. ಅವರಿಗೆ ನಾನು ತೋರಿಸ್ತಾ ಇದ್ದೆ ಎಲ್ಲವನ್ನ ಅವರಿಗೆ ತೋರಿಸ್ತಾ ಇದ್ದೆ. ಅಲ್ಲಿಂದ ನಾನು PUC ಬರಬೇಕಾದ್ರೆ ಸ್ವಲ್ಪ ವಿಸ್ತಾರ ಆಗ್ತಾ ಹೋಯಿತು ನಂದು. ಅಲ್ಲಿ ಕನ್ನಡ ಶಿಕ್ಷಕರು ಅಲ್ಲೂ ಕೂಡ ಬಾಬು ಶೆಟ್ಟಿ ನಾರವಿ ಅಂತ, ಆಮೇಲೆ ದಿನು ಬಳೆಂಜ ಅಂತ, ಈ ಇಬ್ರು ಇದ್ರು. ಅವರಿಬ್ರು ಕೂಡ ನಾನು ತೋರಿಸ್ತಾ ಇದ್ದೆ. ಅವರಿಬ್ರು ಕೂಡ ಬಹಳ ಅದನ್ನ ಕರೆಕ್ಷನ್ ಮಾಡ್ತಾ ಇದ್ರು. ಆಮೇಲೆ ಇಷ್ಟಪಡ್ತಾ ಇದ್ರು, ಪ್ರೋತ್ಸಾಹಿಸ್ತಿದ್ರು, ಹೀಗೆ ಬರಿಬೇಕು ಅಂತ ಹೇಳ್ತಾ ಇದ್ರು. ಕೆಲವೊಮ್ಮೆ ನಾವು ಯಾವುದೋ ಒಂದು ಪ್ರಾಸಕ್ಕೆ ಬೇಕಾಗಿ ಕೆಲವೊಂದು ಶಬ್ದಗಳನ್ನ ಬಳಸ್ತೇವೆ, ಆದ್ರೆ ಈ ಶಬ್ದ ಅದಕ್ಕೆ ಇಡೀ ಕವನವನ್ನ ಹಾಳು ಮಾಡ್ತಾ ಇದೆ, ಅದು ತಪ್ಪು ಅಂತ ಹಾಗೆಲ್ಲ ಹೇಳ್ತಾ ಒಳಾರ್ಥ ಬೇಕು ಅಂತ. ಯಾಕಂದ್ರೆ ಮೊದಲು ಬರೆಯುವಾಗ ಪ್ರಾಸಕ್ಕೆ ನಾವು ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀವಿ, ಅದೇ ಬರಹ ಅಂತ ಅನ್ಕೊಂಡಿರ್ತೇವೆ ನಾವು. ನಿಜವಾಗಿ ಪ್ರಾಸ ಬರಬೇಕು, ಯಾವಾಗ ಬರಬೇಕು ಕೇಳಿದ್ರೆ ಅದು ಬಹಳ ಸುಲಲಿತವಾಗಿ, ಅಂದ್ರೆ ಬಹಳ ಈಸಿಯಾಗಿ ಬರಬೇಕು. ಅದು ಬಿಟ್ರೆ ಕಷ್ಟಪಟ್ಟು ತಂದಿಟ್ರೆ ಆಗುದಿಲ್ಲ, ಅರ್ಥನೂ ಇರಬೇಕು ಅದಕ್ಕೆ ತಕ್ಕಂತೆ. ಆಗ ಅದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ, ಆಗೆಲ್ಲ ಅದು ಗೊತ್ತಾಗ್ತಾ ಇರ್ಲಿಲ್ಲ. ನಂತರ ಗೊತ್ತಾಗ್ತಾ ಹೋಯ್ತು ನನಗೆ. ಮೊದಲು ಚುಟುಕು ಬರ್ದ್ರಿ ಕಾಲೇಜ್, ಅದೇ 9th ಅಲ್ಲಿ ಇದ್ದಾಗೆಲ್ಲ ಚುಟುಕು ಬರಿತಾ ಇದ್ರಿ. ನಂತರ ದಿನಗಳದ್ದು ಹೇಗೆ ಮುಂದಕ್ಕೆ ಬೆಳವಣಿಗೆ? PUC ನಿಮ್ಮ ಸರ್ ಸಪೋರ್ಟ್ ಮಾಡ್ತಾ ಇದ್ರು. ಆಗ ನೀವು ಏನೇನು ಬರೀತಿದ್ರಿ ಚುಟುಕು ಬಿಟ್ಟು? ಮತ್ತೆ ಮುಂದೆ ನಾನು ಅದೇ ಚುಟುಕನ್ನು ವಿಸ್ತಾರ ಮಾಡ್ತಾ ಹೋಗಿ ಒಂದು 4 ಚರಣಗಳ ಹಾಗೆ ಪದ್ಯ ಬರೀಲಿಕ್ಕೆ ಆರಂಭ ಮಾಡಿದ್ದೆ ನಾನು.
ಅಲ್ಲಿ ತೋರಿಸ್ತಾ ಹೋದೆ. ಅಲ್ಲಿಯೂ ಕೂಡ ಬಹಳ ನನಗೆ ಅದನ್ನು ಏನಾಗ್ತಿದ್ರು ಚುಟುಕಂತ ಇತ್ತು, ಅದನ್ನು ವಿಸ್ತಾರ ಮಾಡಬೇಕಂತ ಇತ್ತು, ಬಿಟ್ಟರೆ ಕವನ ಅಂತ ಅನಿಸ್ತಾ ಇರಲಿಲ್ಲ. ನಿಜವಾಗಿ ನನ್ನ ಸಾಹಿತ್ಯ ಬದುಕಿಗೆ ಒಂದು ಬಹಳ ದೊಡ್ಡ ತಿರುವು ಅಂತ ಆಗ್ತಾ ಹೋದದ್ದು ಎಲ್ಲಿ ಕೇಳಿದರೆ ಮಂಜುನಾಥ್ ಪೈ ಮೆಮೋರಿಯಲ್ ಕಾಲೇಜಲ್ಲಿ. ಅಲ್ಲಿ ಬಿ ಬಿ ಎಮ್ ಅಲ್ಲಿ ಇರಬೇಕಾದ್ರೆ ನಾನು ನನ್ನ ಕವನಗಳನ್ನು ಅಲ್ಲಿ ಸತ್ಯನಾರಾಯಣ ಭಟ್ ಅಂತ ಇದ್ದರು, ಬಹಳ ಸ್ಟ್ರಿಕ್ಟ್ ಮನುಷ್ಯ, ಬಹಳ ಪ್ರಿನ್ಸಿಪಾಲ್ ಆಗಿದ್ದವರು. ಅವರಿಗೆ ಆದರೂ ನನಗೆ ಅವರು ಸ್ಟ್ರಿಕ್ಟ್ ಆದರೂ ಕೂಡ ಅವರು ಕನ್ನಡದ ಲೆಕ್ಚರ್. ಹಾಗಾಗಿ ನನಗೆ ಏನು ಕೇಳಿದರೆ ನಾನು ಬರ್ದದ್ದನ್ನು ತೋರಿಸ್ಬೇಕು ಯಾರಲ್ಲಿ ಆದರೂ. ಏನು ಮಾಡಿದೆ ಅಂದರೆ ಫಸ್ಟ್ ಇಯರ್ ಬಹಳ ಸೈಲೆಂಟ್, ನಾನು ಯಾವ ವಿಷಯದಲ್ಲಿ ಇರಲಿಲ್ಲ. ಸೆಕೆಂಡ್ ಇಯರ್ನ ನಂತರ ನಾನು ಹೋಗಿ ಅವರಿಗೆ ತೋರಿಸಿದೆ. ಒಂದು ದಿನ ತೋರಿಸಿದೆ, ಯಾವಾಗ ಅದನ್ನು ತೋರಿಸಿ ನಾನು ಈ ರೇಡಿಯೋದಲ್ಲಿ ಬರ್ತಾ ಇತ್ತು, ಏನು ಕೇಳಿದರೆ ಯುವ ಬರಹಗಾರರು ಕಳಿಸಿ ನಿಮ್ಮದು ಅಂತ. ನಾನು ಅವರ ಹತ್ರ ಹೋಗಿ ತೋರಿಸಿದೆ ಇದನ್ನೆಲ್ಲ. ತೋರಿಸ್ಬೇಕಾದ್ರೆ ಅವರು ತುಂಬ ತಿದ್ದಿದ್ರು, ಆಮೇಲೆ ಹೇಳ್ತಾ ಹೋದ್ರು ಹೀಗೆ ಹೀಗೆ ಅಂತ. ಮತ್ತೆ ಅವರು ಒಂದು ಮಾತು ಹೇಳಿದರು, ಬಹಳ ಒಳ್ಳೆಯ ಕವನಗಳು ಇದರಲ್ಲಿ ಉಂಟು, ಹಾಗಾಗಿ ನೀನು ಧೈರ್ಯ ಮಾಡಿ ಕಳಿಸ್ಬೋದು, ಆಯ್ಕೆ ಆಗ್ತದೆ ಅಂತ. ಅಲ್ಲಿ ಕಳಿಸಿ ಒಂದು 15-20 ದಿನ ಆದಮೇಲೆ ನನಗೊಂದು ಆಕಾಶವಾಣಿಯಿಂದ ಲೆಟ್ರ್ ಬಂತು, ನಿಮ್ಮ ಕವನಗಳು ಆಯ್ಕೆ ಆಗಿದೆ. ಆಗ 696 ಎಷ್ಟು ಆ ಒಂದು 696 ರೂಪಾಯಿ ಅಂತ ಏನೋ ಇತ್ತು ಇಂಗ್ಲೀಷಲ್ಲಿ. ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ನನಗೆ ಬಹಳ ಹೆದರಿಕೆ ಆಗ. ಏನು ಕೇಳಿದರೆ 696 ನಾನು ಕೊಡಬೇಕೇನು ಅಂತ. ನಾನೇನಾದ್ರೂ 696 ರೂಪಾಯಿ ಕೊಡೋದಾದ್ರೆ ಖಂಡಿತವಾಗಿ ನಾನು ಹೋಗ್ತಾ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಬಸ್ಸಿಗೆ 5 ರೂಪಾಯಿಯೂ ಕೂಡ ಕಷ್ಟ ಇತ್ತು. ನಾನು ಏನು ಮಾಡಿದೆ ಕೇಳಿದರೆ ಅದನ್ನು ಕೊಂಡೋಗಿ ಪ್ರೊಫೆಸರ್ ವರ್ಮ ಸರ್ ಅಂತ ಇದ್ದಾರೆ, ವರ್ಮ, ಅವರ ಹತ್ರ ತೋರಿಸಿದೆ. ಅವರು ಹೇಳಿದರು, ಇಲ್ಲ ಚೇತನ್, ಇದು ನಿನ್ಗೆ 696 ಕೊಡ್ತಾರೆ, ನೀನು ಹೋಗು ಅಂತ. ಅಲ್ಲಿ ಯೋಗೀಶ್ ಅಂತ ಇಂಗ್ಲೀಷ್ ಒಬ್ರು ಲೆಕ್ಚರ್ ಇದ್ರು, ಅವರು ಕೂಡ ಹೇಳಿದರು. ಹಾಗೆ ನಾನು ಅಲ್ಲಿ ನಂದು ಬ್ಯಾಚ್ಮೇಟ್ ಎಲ್ಲ ತುಂಬ ಸಪೋರ್ಟಿವ್ ನನಗೆ. ಹಾಗಾಗಿ ಅಲ್ಲಿಂದ ಹೋದೆ. ನಾನು ಹೋಗಿ ಬಂದಮೇಲೆ ನನಗೆ ಅನಿಸಿತು ಏನಂದರೆ, ಕವನಗಳು ಅಂದರೆ ಖಾಲಿ ಕವನ ಅಲ್ಲ, ಅದಕ್ಕೊಂದು ಕ್ವಾಲಿಟಿ ಬೇಕು, ಆಮೇಲೆ ಅದಕ್ಕೊಂದು ಅರ್ಥಗಳು ಬೇಕು. ಸುಮ್ಮನೆ ಬರಿತಾ ಹೋದರೆ ಎಲ್ಲರೂ ಬರಿಬಹುದು, ಅಥವಾ ಸುಮ್ಮನೆ ಬರೆದ್ರೆ ಅದೊಂದು ಒಂದು 4 ದಿನದ ಮಟ್ಟಿಗೆ ಚಲಾವಣೆಯಲ್ಲಿ ಇರಬಹುದು, ಬಿಟ್ಟರೆ ನನಗೆ ಅಷ್ಟೇ ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಅದನ್ನು ಒಂದು ಬರೆದದ್ದನ್ನು ತುಂಬ ದಿನ ಇಟ್ಟು ಆಮೇಲೆ ಇನ್ನೊಮ್ಮೆ ಓದಿ 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 ನನಗೆ ಏನು ಅನ್ನಿಸ್ತದೆ ಅಂತ ನೋಡಿ ಆಮೇಲೆ ನಾನು ಅದನ್ನು ತುಂಬ ಕರೆಕ್ಷನ್ ಮಾಡಲಿಕ್ಕೆ ಹೋದೆ. ಆಕಾಶವಾಣಿಯಲ್ಲಿ ಅದು ಸೆಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ಅರ್ಥಭರಿತವಾಗಿದ್ದೇ ಆಗಿರುತ್ತೆ ಹೊರತು ಹಾಗೆ ಸಾಮಾನ್ಯವಾಗಿರೋದೆಲ್ಲ ಅಲ್ಲಿ ತಗೊಳ್ಳಲ್ಲ ಅವರು. ಹಾಗಾಗಿ ನೀವು ಅವಾಗಲೇ ಅತಿ ಉತ್ತಮ ಕವಿತೆಗಳನ್ನು ಬರೆದಿದ್ರಿ ಅಂತ ಹೇಳಿ. ಅಲ್ಲಿ ಸಹ ನೀವು ಹನಿಗವನಗಳನ್ನೇ ಕಳಿಸಿರೋದು, ಅಂದ್ರೆ ಚುಟುಕುಗಳನ್ನು? ಎಲ್ಲಿ ಆಕಾಶವಾಣಿಗೆ ಹಾಗೆ ಚುಟುಕುಗಳನ್ನ ಕಳಿಸಿಲ್ಲ ನಾನು. ಕವನಗಳನ್ನು ಒಂದು 5 ಚರಣದ್ದು 6 ಚರಣ ಹೀಗೆ ಕಳಿಸ್ತಿದ್ದೆ ನಾನು. ಅಲ್ಲಿ ನನಗೆ ಇವರು ದೇವು ಹನೆಹಳ್ಳಿ ಅಂತ ಇದ್ದರು. ದೇವು ಹನೆಹಳ್ಳಿಯವರು ನನಗೊಂದು ಮಾತನ್ನು ಹೇಳಿದರು, ಚೇತನ್, ನಾನು ಯಾರನ್ನೂ ಕೂಡ ಒಮ್ಮೆ ಕರೆದವರನ್ನು ಮತ್ತೊಮ್ಮೆ ಕರೆಯುವುದು ಬಹಳ ಕಮ್ಮಿ. ಯಾಕಂದರೆ ನನಗೆ ಕವನಗಳನ್ನು ನೋಡಿದಾಗ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಅವರ ಕವನಗಳನ್ನು ವಾಚಿಸುವ ಶೈಲಿ ಎಲ್ಲ. ಆದರೆ ನಿಮ್ಮನ್ನು ನಾನು ಪದೇ ಪದೇ ಕರೀತಾ ಇರ್ತೇನೆ, ನಿಮಗೆ ಆಕಾಶವಾಣಿ ನಾನಿರುವ ತನಕ ಖಂಡಿತವಾಗಿ ನಿಮಗೆ ಬಾಗಿಲು ತೆರೆದಿರ್ತದೆ ಅಂತ. ಹಾಗೆ ನಾನು ಇವತ್ತಿಗೂ ಕವನಗಳ ಒಂದು ವೇಳೆ ಏನಾದರೂ ಇದ್ದರೆ ನನ್ನನ್ನು ಅವರು ಕರೀತಾರೆ ಈಗಲೂ ಕೂಡ, ನಾನೂ ಒಮ್ಮೊಮ್ಮೆ ಹೋಗ್ತೇನೆ. ಹಾಗೆ ಆಮೇಲೆ ಆಕಾಶವಾಣಿಯಲ್ಲಿ ಖಾಲಿ ಕವನ ಅಲ್ಲ, ನಂದು ಕತೆಗಳು ಕೂಡ ಅಲ್ಲಿ ಪ್ರಸಾರ ಆಗಿದೆ. ಅಂದ್ರೆ ಆಕಾಶವಾಣಿಗೆ ನಿರಂತರವಾಗಿ ನಂತರ ಹೋಗ್ತಾನೆ ಇದ್ರಿ, ನಿಮ್ಗೆ ಅವಕಾಶಗಳು ಒದಗಿ ಬರ್ತಾ ಇದ್ದು. ಹೌದು, ನಿಜವಾಗಿ ಇದೊಂದು ತುಂಬಾ ಖುಷಿಯ ವಿಷಯ ನೋಡಕ್ ಹೋದ್ರೆ. ಯಾಕಂದ್ರೆ ನಿಮ್ಮ ಸಾಹಿತ್ಯ ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳಿನೇ ಅರ್ಥ. ಆಕಾಶವಾಣಿಯಲ್ಲಿ ನಿಮ್ಮನ್ನು ಪದೇ ಪದೇ ಕರೀತಾ ಇದ್ರಂತ. ಯಾಕಂದ್ರೆ 1 ಸಲ 2 ಸಲ ಬರುವುದೇ ದೊಡ್ಡ ವಿಷಯ. ಹಾಗಾಗಿ ನನಗೆ ಅದೇ ಆಕಾಶವಾಣಿ ತುಂಬಾ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಿತ್ತು ಅಂತ ಹೇಳ್ಬೋದು. ನಮ್ಗೆ ಏನಾಗ್ತದೆ ಅಂದ್ರೆ ಶಾಲೆ ಕಾಲೇಜು ದಿನದಲ್ಲಿ ಖಾಲಿ ನಾವು ಹೋದಾಗ ನಮ್ಮ ಕೈಯಿಂದ ಹಣ ಖರ್ಚಾಗ್ತದೆ ಅಂತ ಆಗುವಾಗ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಆಕಾಶವಾಣಿಗೆ ಹೋದ ತಕ್ಷಣ ಇನ್ನೊಂದು ಏನಾಗ್ತಿತ್ತು ಕೇಳಿದ್ರೆ, ಅಲ್ಲಿ ಹೋದ ಕೂಡಲೇ ಹೋಗಿ ಬಂದ ಮೇಲೆ ನಮ್ಗೆ ಇಷ್ಟು ಅಂತ ಒಂದು ಗೌರವಧನ ಸಿಗ್ತಾ ಇತ್ತು. ಅದು ಆ ಕಾಲಕ್ಕೆ ದೊಡ್ಡದಾಗ್ತಾ ಇತ್ತು. ಆ ಒಂದು ಆಸೆಯಿಂದಲೂ ನಾನು ಕವನಗಳನ್ನ ಕಳಿಸ್ತಾ ಇದ್ದೆ. ಅವರ ಗೌರವಧನ ತುಂಬಾ ಚೆನ್ನಾಗಿ ಕೊಡ್ತಿದ್ರು ಅವರು. ಹಾಗಾಗಿ ಅದೊಂಥರ ಪ್ರೋತ್ಸಾಹನೂ ಹೌದು, ಒಂಥರ ಪ್ರಶಸ್ತಿ ಸಿಕ್ಕಿದಂದ್ರೆ ದೊಡ್ಡ ವಿಷಯನೇ. ಆಕಾಶವಾಣಿ ನಂತರ ಮತ್ತೆ ಪತ್ರಿಕೆಗಳಿಗೆ ಏನಾದ್ರು ಕಳಿಸ್ತಿದ್ರ? ಹೌದು, ನಾನು ಪತ್ರಿಕೆ ಅಂದ್ರೆ ನಮ್ಮ ಬೆದ್ರ ಅಂತ ಒಂದು ನಮ್ಮ ಮೂಡುಬಿದ್ರೆ ವಲಯದಲ್ಲಿ ಉಂಟು, ಅದಕ್ಕೆ ನಾನು ಅಂಕಣಗಳನ್ನ ಬರಿತಾ ಇದ್ದೆ. ಆಮೇಲೆ ಅಲ್ಲಲ್ಲಿ
ಇದಕ್ಕೆಲ್ಲ ಕಳಿಸ್ತಾ ಇದ್ದೆ, ಪುಟ್ಟ ಪುಟ್ಟ ಪತ್ರಿಕೆಗಳಿಗೆಲ್ಲ ಕಳಿಸ್ತಾ ಇದ್ದೆ. ಆಮೇಲೆ ಹೇಳಬೇಕು ಅಂದರೆ ನಂದು ಈ ಮಂಗಳದಲ್ಲಿ ಕತೆಗಳು ಬರಲಿಕ್ಕೆ ಆರಂಭ ಆಯಿತು. ಮಂಗಳದಲ್ಲಿ ಹಲವಾರು ಬಾರಿ ನನ್ನ ಕೆಲವು ಕತೆಗಳು ಬಂದಿದೆ. ಆಮೇಲೆ ಇತ್ತೀಚೆಗೆ ಏನು ಕೇಳಿದರೆ ಒಂದು ತರಂಗದಲ್ಲಿ ಆಯ್ಕೆಯಾಗಿದೆ, ಮತ್ತೊಂದು ಮಯೂರಕ್ಕೆ ಒಂದು ಕತೆ ಆಯ್ಕೆಯಾಗಿ ಸದ್ಯಕ್ಕೆ ಹಾಗೆ ಇದೆ. ಅವಾಗಿಂದ ನಿರಂತರವಾಗಿ ಬರಿತಾ ಇದ್ದೀರಾ, ಅಲ್ಲಲ್ಲಿ ನಿಲ್ಸಿಲ್ಲ? ಇಲ್ಲ ಇಲ್ಲ. ಬರಹ ಆಕಾಶವಾಣಿಗೆ ಯಾವಾಗ ನಿಮ್ಮ ಬರಹಗಳು ಅಲ್ಲಿ ಸೆಲೆಕ್ಟ್ ಆಯಿತು ಅವಾಗಿಂದ ಇವಾಗಿನವರೆಗೂ ನೀವು ಬರಿತಾನೆ ಇದ್ದೀರಿ ನಿರಂತರವಾಗಿ? ಹೌದು. ಯಾಕೆ ಪತ್ರಿಕೆಗೂ ಕಳಿಸ್ತಾ ಹೌದು. ಹೆಚ್ಚಿನ ಬಾರಿ ನನಗೆ ಏನು ಬರಿಬೇಕಂತಲೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಎಲ್ಲರಿಗೂ ಹಾಗಾಗ್ತದ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಗೊಂದು ಕೆಲವೊಂದು ಟೈಮಲ್ಲಿ ಏನು ಬರಿಬೇಕು ಅಂತಲೇ ಗೊತ್ತಾಗೋದಿಲ್ಲ. ಬರ್ದದನ್ನು ಸರಿ ಉಂಟಾ ಅನ್ನುವಂಥ ಒಂದು ಡೌಟ್ ಕೂಡ ನನಗೆ ಬರ್ತಾ ಇತ್ತು. ಆದ್ರೆ ಬರವಣಿಗೆ ಬಿಟ್ರೆ ಎಲ್ಲರ ಹಾಗೆ ನಾವಾಗಿ ಹೋಗ್ತೇವೆ. ಹುಟ್ಟು, ಉದ್ಯೋಗ, ಗಳಿಕೆ, ಸಾವು ಎಲ್ಲ ಅದು ಬಿಟ್ರೆ ಬರವಣಿಗೆ ಅನ್ನೋದು ನನ್ನ ಅಸ್ಮಿತೆ ಅಂತ ನಾನು ಭಾವಿಸ್ಕೊಂಡದ್ದು. ನಾನು ಬರೆಯುವುದು ಬಿಟ್ಟರು ಕೂಡ ಮತ್ತೊಬ್ಬ ಕೇಳ್ತಾನೆ ನನ್ನನ್ನು, ಏನು ಬರಿತಿದ್ಯಾ, ಯಾವ್ದು ಬರ್ದಿ ಅಂತ. ಆಗ ನಾನು ಬರೀತಾ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಸರಿ ಆಗೋದಿಲ್ಲ. ಹಾಗೆ ಅವರು ಪದೇ ಪದೇ ನನ್ನನ್ನು ಬರೆಯುವ ಹಾಗೆ ಮಾಡ್ತಾ ಇದ್ರು. ನಾನು ಅದನ್ನು ಬರವಣಿಗೆಯನ್ನು ಕಂಟಿನ್ಯೂ ಮಾಡ್ತಾ ಹೋದೆ. ಯಾವುದೋ ಒಂದು ಬರವಣಿಗೆಯ ಮೂಲಕ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅನ್ನೋದಾದ್ರೆ ನಾನು ಅದನ್ನು ಉಳಿಸ್ಕೊಳ್ಬೇಕು. ಹೌದೌದು, ಖಂಡಿತ. ಯಾಕಂದ್ರೆ ಬರಿತಾ ಇರುವವರು ಬಿಡ್ತೇನಂದ್ರೂ ಸಹ ಬರಹಗಳು ಸಹ ಬಿಡಲ್ಲ. ಯಾಕಂದ್ರೆ ಎಲ್ಲೋ ಕೂತಿದ್ದಾಗ ಸಡನ್ ಆಗಿ ಬಂದು ಬಿಡುವಂತದ್ದು, ಇದನ್ನು ಬರೆಯುವ ಅಂತ ಹೇಳಿ ಅನಿಸುವಂತದ್ದು. ಯಾಕಂದ್ರೆ ಕವಿತೆಗಳು ಯಾವತ್ತು ಬಿಡಲ್ಲ, ಬರಹ ಅನ್ನೋದು ಬಿಡುದಿಲ್ಲ. ಒಂದ್ ಕಡೆ ಸ್ನೇಹಿತರು ಕೇಳ್ತಾರೆ, ಇನ್ನೊಂದ್ ಕಡೆ ಇವು ತಮ್ಮಷ್ಟಕ್ಕೆ ತಾವು ಮೂಡ್ತವೆ, ಆಗ ಬರೀಲೇಬೇಕಂತ ಅನ್ಸುತ್ತೆ. ಬಿಡಬೇಕು ಅಂದ್ರೆ ಬಿಡುವುದಿಲ್ಲ. ಹೌದು ಹೌದು. ಮತ್ತೆ ಅದು ಎಲ್ರಿಗೂ ಸಿಗುವಂತದ್ದು ಅಲ್ಲ ಅಲ್ವಾ? ಕವಿತೆ ಎಲ್ಲರಿಗೆ ಸಿಗುವಂತದಲ್ಲ, ಅದು ಪ್ರಯತ್ನ ಪಟ್ಟರು ಬರುವುದಿಲ್ಲ. ಪ್ರಯತ್ನ ಪಟ್ಟು ಕವಿ ಆಗ್ತೀವಿ ಅಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಕೆಲವರು ನೋಡಿ ಪ್ರಯತ್ನಿಸ್ತಾರೆ, ಈ ಕೃತಿ ಚೌರ್ಯ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ. ಯಾಕಂದ್ರೆ ತುಂಬಾ ಪ್ರಯತ್ನಿಸ್ತಾರೆ. ಅವರದೊಂದೆರಡು ಸಾಲುಗಳು ಇವರದೊಂದೆರಡು ಸಾಲುಗಳು ತೆಗೆಯುವುದು, ಎಲ್ಲೋ ಒಂದು ಕಡೆ ಅವರಿಗೊಂದು ಕಡೆ ಹೆಸರು ಬರುವಂತದ್ದು, ಮುಂದೆ ಗೊತ್ತಾಗ್ಬಿಡುತ್ತೆ ಅದು ಕೃತಿ ಚೌರ್ಯ ಆಗಿದೆ ಅಂತ ಹೇಳಿ. ಈಗ ಅದೇ ಯಾರು ನಮ್ದು PUC ಲೆಕ್ಚರ್ ಹೇಳ್ತಾ ಇದ್ರು ಒಬ್ರು, ಹಾಗೆ ಕೆಲವೊಂದು ವಿಷಯಗಳನ್ನ ನಾವು ಆಸೆ ಪಟ್ಕೊಂಡು ಹೋದ್ರೂ ಕೂಡ ಅದು ನಮ್ಗೆ ಸಿಗೋದಿಲ್ಲ, ನಮ್ಮಿಂದ ದೂರ ಆಗ್ತದೆ ಅಂತ. ಹಾಗೆ ಕವನಗಳು ಏನೋ ನನ್ಗೊಂದು ಒಲಿದು ಬಂದಿದೆ. ತುಂಬಾ ಅಂತ ಅಲ್ಲ, ಇವತ್ತಿಗೂ ನಾನು ಕವನಗಳನ್ನ ಬರ್ದ ಕೂಡಲೇ ನನಗೆ ಅದು ಇವತ್ತಿಗೂ ಬಹಳ ಪರ್ಫೆಕ್ಟ್ ಅಂತ ಅಲ್ಲ, ಆದ್ರೆ ಅದನ್ನ ತಿದ್ದಬೇಕು. ನೋಡಿದ್ಮೇಲೆ ನಾನೊಂದು 2 ಜನರಿಗೆ ಕಳಿಸ್ತೇನೆ, ನಾನು ತುಂಬಾ ಆತ್ಮೀಯರೇ ಒಂದಿಬ್ರು ಇದ್ದಾರೆ, ಅವರಿಗೆ ಕಳಿಸ್ತೇನೆ. ಅವರು ಬರೆಯುವುದಿಲ್ಲ, ಆದ್ರೆ ಬಹಳ ಚಂದ ವಿವರಣೆಯನ್ನು ಕೊಡ್ತಾರೆ, ಆಮೇಲೆ ಅದನ್ನ ವಿಮರ್ಶೆ ಮಾಡ್ತಾರೆ. ಹಾಗಾಗಿ ನನ್ಗೆ ಅನಿಸೋದು ಓದುಗರು ಅಂದ್ರೆ ಅವರು. ನಾನು ಬರ್ದವನ್ಗೆ ಎಲ್ಲವೂ ಚಂದವೇ, ಒಬ್ಳು ತಾಯಿಗೆ ಅವಳ ಎಲ್ಲ ಮಕ್ಕಳು ಕೂಡ ಇಷ್ಟವೇ. ಆದ್ರೆ ಸಮಾಜದ ದೃಷ್ಟಿಯಿಂದ ನೋಡಿದ್ರೆ ಯಾವ ಮಗು ಒಳ್ಳೆಯವ ಯಾವ ಕೆಟ್ಟವ ಅಂತ ಸಮಾಜ ಹೇಳ್ಬೇಕು. ಒಂದು ಕವನವನ್ನ ಹೇಳ್ತೇನೆ, ಹೀಗೆ ಮೊಬೈಲಲ್ಲಿ ಬಂದು ಓದೋದು ನನಗೂ ಅಷ್ಟು ಸರಿ ಅನಿಸೋದಿಲ್ಲ. ಆದ್ರೂ ಕೂಡ ಬಹಳ ಸಮಯದ ವಿಳಂಬದಿಂದಾಗಿ ನಾನು ಇದನ್ನು ಹೀಗೆ ಮಾಡಬೇಕಾಯ್ತು. ಪರರಿಗಾಗಿ ದೇಹ ಅಂತ. ಹಿಡಿದಿರ್ಪ ಖಡ್ಗವನು ನೆಲಕಿಳಿಸಿ ನೋಡಿಲ್ಲಿ, ಅರಳಿರುವ ಹೂಗಂಧ ಚೆಲುವೆಲ್ಲವ. ಕೆನ್ನೀರ ಕಡಲನ್ನು ಕಣ್ಣಲ್ಲಿ ತುಂಬದಿರು, ಅನುಭವಿಸಿ ನಲಿಯಲ್ಲಿ ತಿಳಿವರ್ಷವ. ರುಂಡಗಳ ಶತಕೋಟಿ ಚೆಂಡಾಡುವಂತೆ, ಮಡಿದವಗೆ ಬದುಕೊಂದು ನೀಡಬಲ್ಲೆಯ. ಆಸರೆಯ ಮರೆಯಲ್ಲಿ ಕನಸುಗಳ ಹೆಣೆದವರ, ನಾಳಿನ ದಿನಕ್ಕುತ್ತರ ಕೊಡಬಲ್ಲೆಯ. ಕಾಂಚಾಣದ ನ್ಯಾಯದೊಳು ಇರಬಹುದು ಭೇದ, ಅವನಳತೆಯ ಕಡಿಯಲಿ ತೂಕವೊಂದೇ. ಹೊನ್ನು ಹೆಣ್ಣಿನ ಕೂಡೆ ಮಣ್ಣಿದ್ದರೇನಂತೆ, ಮರಣವನ್ನು ಮೀರಿ ಮೆರೆದವರುಂಟೆ. ತೊಡೆಯ ಮಾಂಸವ ಕಿತ್ತು ಗರುಡ ಬಾಯಿಗೆ ಇತ್ತು, ಬೆಳವ ಬಾಳನು ಬೆಳಗಿದವರಿಲ್ಲವೇ. ವಾಮನವತಾರದಲ್ಲಿ ಪರಹಿತವಗೈದು, ಮುಗಿಲತ್ತರಕ್ಕೇರಿ ಮೆರೆದವರಿಲ್ಲವೇ. ಬದುಕಿದು ಕರುಣಿಸಿ ವಿಧಾತನವನು, ಕಳಿಸಿಹ ಕಣ್ಣೀರ ಒರೆಸೆನುತ. ನಿಮಿಷರು ನಾವು ಅನಿಮಿಷರಂತೆ, ಅಳಿದರೂ ಕಾಯ ಬದುಕೆನುತ. ಪರೋಪಕಾರ್ತವೇ ಬಾಳಿನ ಸಫಲತೆ, ಭುವಿ ತೊರೆ ತರುಲತೆ ಸೊಡರಂತೆ. ಸುಡುತ್ತಲಿ ತನ್ನನ್ನು ಲೋಕದ ಹಿತಕ್ಕೆ, ಬೆಳಗುವ ದಿನಮಣಿ ಸೊಬಗಂತೆ. ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈಗ ನಿಮ್ಗೆ ಪ್ರೋತ್ಸಾಹಿಸ್ತಾರೆ, ನಿಮ್ಮ ಬರಹಗಳನ್ನು ಸರಿಪಡಿಸ್ತಾರೆ, ವಿಮರ್ಶೆ ಮಾಡ್ತಾರೆ ಅಂದ್ರಲ್ಲ, ಯಾರವರು? ಒಂದು ನನ್ನ ಡಿಗ್ರಿಯಲ್ಲಿ ಇರುವವಳು,
ದಿವ್ಯಶ್ರೀ ಅಂತ, ಮತ್ತೊಂದು ನನ್ನ ಇಬ್ರು ಸ್ನೇಹಿತರಿದ್ದಾರೆ, ಪ್ರಸಾದ್ ಪೂಜಾರಿ ಮತ್ತೆ ಸಂತೋಷ್ ಪಿಯಾಳಿಯೂರ್ ಅಂತ. ಇವರು ಹೆಚ್ಚಾಗಿ ಇವರಿಗೆ ಕಳಿಸ್ತಾ ಇರ್ತೇನೆ ನಾನು. ಪ್ರಸಾದ್ ಪೂಜಾರಿ ಮತ್ತು ಸಂತೋಷ್ ಪಿ ಅಂತೂ ಖಾಲಿ ಅದಕ್ಕೆ ಅಲ್ಲ, ಎಲ್ಲ ವಿಭಾಗದಲ್ಲಿ ನನ್ನನ್ನು ಇರ್ತಾರೆ. ತುಂಬಾ ಯಾಕಂದ್ರೆ ಅಂತವ್ರೊಬ್ರಿಬ್ರು ಇರಲೇಬೇಕು. ಈಗಿನ ಕಾಲದಲ್ಲಿ ನೋಡಿ ಯಾರಿಗೂ ಪುರ್ಸೋತಿರಲ್ಲ. ಈಗ ಎಲ್ಲಾದ್ರೂ ಒಂದು ಬರಹ ಬಂತು ಚೆನ್ನಾಗಿದೆ ಅಂದ್ರೆ ಓದ್ಲಿಕ್ಕೆ ತಾಳ್ಮೆ ಇರುದಿಲ್ಲ. ಅಂತದ್ರಲ್ಲಿ ಒಬ್ಬ ಕವಿ ಬರ್ದಿರುವಂತ ಕವನಗಳನ್ನು ಕಳಿಸುವಾಗ ಒಂದ್ ಸ್ವಲ್ಪ ನೋಡು ಅಂದಾಗ ಅವ್ರು ಅಷ್ಟೊಂದು ಆತ್ಮೀಯತೆಯಿಂದ ನೋಡುದು, ವಿಮರ್ಶಿಸುವುದು ನಿಜವಾಗಿ ಅವ್ರು ನಿಮ್ಗೆ ನೋಡಿ ಕೊಡ್ತಿರುವಂತಹ ಪ್ರೋತ್ಸಾಹ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಅಂತವ್ರು ಇಲ್ಲದಿದ್ರೆ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ಅದು ಅಲ್ಲಲ್ಲಿಗೆ ನಿಂತು ಬಿಡುತ್ತೆ. ಕವಿತೆಗಳಲ್ಲಿ ಹುಟ್ಟಲು ಏನಾದ್ರೂ ಒಂದು ಸ್ಫೂರ್ತಿ ಬೇಕು, ಒಂದೆರಡು ಒಳ್ಳೆ ಮಾತುಗಳನ್ನು ಆಡುವವರಂತೂ ಬೇಕೇ ಬೇಕು. ನಾವು ಬರೆದಂತ ಎಲ್ಲ ಕವನಗಳಿಗೂ ಕೂಡ ಒಂದು ಮೆಚ್ಚುಗೆಯ ಮಾತು ಅಥವಾ ಅದನ್ನು ಓದುವವರು ಇದ್ದಾರೆ ಅನ್ನುವಾಗ ನಮಗೂ ಬರ್ದದಕ್ಕೊಂದು ಏನೋ ಒಂದು ಸಂತೋಷ ಸಿಗ್ತದೆ. ಎಲ್ಲ ಕವನಗಳನ್ನು ಹೊಗಳ್ಬೇಕು ಅಂತಲ್ಲ, ಆದ್ರೆ ಆ ಎಲ್ಲ ಕವನಗಳನ್ನು ಓದುವವರಿದ್ರೆ ನಮ್ಗೆ ಅದೇ ದೊಡ್ಡ ಗೌರವ. ಹೌದು. ಈಗ ನೀವು ಅಷ್ಟೆಲ್ಲ ಬರ್ದಿದ್ದೀರಲ್ಲ, ಕಥೆಗಳಿದೆ, ಚುಟುಕುಗಳಿವೆ, ಕವನಗಳಿವೆ, ಅದೆಲ್ಲಗೆ ಏನ್ ಮಾಡಿದ್ರಿ? ಸಂಗ್ರಹ ಇರುತ್ತೆ, ಪುಸ್ತಕ ಏನಾದ್ರು ಪ್ರಕಟಿಸಿದ್ದೀರಾ? ನನ್ನ ಒಂದು ಮೊದಲ ಕವನ ಸಂಕಲನ ಮುರಳಿಗಾನ ಅಂತ. ಈ ಮುರಳಿಗಾನ ಪುಸ್ತಕ ಕನ್ನಡ ಪುಸ್ತಕ ಪ್ರಾಧಿಕಾರದ ಚೊಚ್ಚಲ ಯುವ ಬರಹಗಾರರ ಒಂದು ಪ್ರೋತ್ಸಾಹಧನಕ್ಕೆ ಆಯ್ಕೆಯಾಗಿ ಬಿಡುಗಡೆಯಾಗಿದೆ 2017ರಲ್ಲಿ. ಆಮೇಲೆ ಅದು ಬಿಟ್ಟು ಅದರ ನಂತರ 2 ವರ್ಷದ ನಂತರ ನಾನು ನನ್ನ ಅವಳು ನೀರೆ ಅನ್ನುವಂಥ ಇನ್ನೊಂದು ಪುಸ್ತಕವನ್ನು ಮಾಡಿದ್ದೇನೆ, ಕವನ ಸಂಕಲನವನ್ನು. 2 ಕವನ ಸಂಕಲನಗಳು ಬಂದಿವೆ. ಇನ್ನೊಂದು ಕವನ ಸಂಕಲನ ಮಾಡುವಷ್ಟು ನನ್ನ ಹತ್ರ ಉಂಟು. ಈಗ ಏನು ಕೇಳಿದರೆ ಅದನ್ನು ಯಾವುದು ಹೆಸರು ಇಡಬೇಕು ಅದೆಲ್ಲ ನಾನು ನೋಡ್ತಾ ಇದ್ದೇನೆ. ಮೊದಲ ಪುಸ್ತಕಕ್ಕೆ ನನಗೇನು ಖರ್ಚು ಬೀಳಲಿಲ್ಲ. 2ನೇ ಪುಸ್ತಕಕ್ಕೆ ನಾನು ಎಲ್ಲ ಪುಸ್ತಕದ ಒಂದು ಏನು ಎಕ್ಸ್ಪೆನ್ಸ್ ಉಂಟು ಮೇಡಮ್, ಅದನ್ನು ಎಲ್ಲ ನನ್ನ ಡಿಗ್ರಿ ಬ್ಯಾಚ್ಮೇಟ್ ನೋಡಿದ್ದು. BBM ಡಿಗ್ರಿಯ ಎಲ್ಲ ಸ್ನೇಹಿತರು 500 ರೂಪಾಯಿ, 1000, 500, 1000 ಹೀಗೆಲ್ಲ ಎಲ್ಲ ನನ್ನ ಅಕೌಂಟಿಗೆ ಹಾಕಿ ಅದರದ್ದು ಎಷ್ಟು ಖರ್ಚು ಬರ್ತದೆ ಅದೆಲ್ಲವನ್ನು ಅವರೇ ನೋಡ್ಕೊಂಡದ್ದು. ಒಳ್ಳೆ ಸ್ನೇಹಿತವರನ್ನು ಪಡ್ಕೊಂಡು ಬಿಟ್ಟಿದ್ದೀರಾ. ಹೌದು, ಅದರಲ್ಲಂತೂ ನಾನು ಒಬ್ಬನನ್ನೇ ಹೇಳಬೇಕು, ಯಾರು ಕೇಳಿದರೆ ಅಭಿಜಿತ್ ಶೆಟ್ಟಿ ಅಂತ. ನನಗೆ 2017ರಲ್ಲಿ ಬೆಂಗಳೂರಲ್ಲಿ ನನ್ನ ಪುಸ್ತಕ ಸೆಲೆಕ್ಟ್ ಆದಾಗ ಅಲ್ಲಿಗೆ ನಾನು ಬರಬೇಕು ಅಂತ ಹೇಳಿದರು. ಯಾಕೆ ಕೇಳಿದರೆ ಅಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಕನ್ನಡ ಭವನದಲ್ಲಿ. ಅಲ್ಲಿ ಹೋಗಬೇಕು ಸರಿ, ಆದರೆ ಆಗಲೂ ನಾನು ಎಜುಕೇಷನ್ ಮಾಡ್ತಾ ಇದ್ದೆ. ಎಜುಕೇಷನ್ ಮಾಡ್ತಾ ಇರಬೇಕಾದ್ರೆ ನನ್ನ ಹತ್ರ ಹಣ ಇರಲಿಲ್ಲ ಮೇಡಮ್. ನಿಜವಾಗಿ ಹೇಳಬೇಕಂದ್ರೆ ಹೋಗಲಿಕ್ಕೆ ಮನಸ್ಸಿತ್ತು, ಚಿನ್ನದಂಥ ಒಂದು ಅವಕಾಶ. ಆದರೆ ನನ್ನ ಹತ್ರ ಹಣ ಹೊಂದಿಸುವುದು ಹೇಗೆ ಅಂತ ಅನಿಸ್ತಾ ಇತ್ತು. ಅದೀಗ ಅವತ್ತು ಅವ ಹೋಗುವ ಬಸ್ ಟಿಕೆಟ್ ಮತ್ತೆ ಬರುವ ಬಸ್ ಟಿಕೆಟ್ ಅವನೇ ಕೊಟ್ಟದ್ದು. ಇವತ್ತಿನವರು ನಾನು ಹೇಳಿದೆ ನನಗೆ ಅದು ಸರ್ಕಾರದಿಂದ ಬರ್ತದೆ, ಆಮೇಲೆ ನಾನು ಅದನ್ನು ನಿಂಗೆ ಹಿಂತಿರುಗಿಸಿ ಕೊಡ್ತೇನೆ ಅಂತ ಆಗ ಹೇಳಿವಾಗಲೂ ಕೂಡ ತಗೊಳ್ಳಿಲ್ಲ, ಇವತ್ತಿಗೂ ತಗೊಂಡಿಲ್ಲ. ಸಾಧಾರಣ ಒಂದು 1,500 ರೂಪಾಯಿ ತನಕ ಆಗ್ಬಹುದೇನೋ. ಟಿಕೆಟ್ ಕೂಡ ಎಷ್ಟಂತ ನನಗೆ ಈಗ ನೆನಪಿಲ್ಲ, ಆದರೆ ಆಗೊಂದು 650 ಮೇಲೆ ಇತ್ತು, ಯಾಕಂದರೆ ಅದು ಸೀಸನ್ ಟೈಮ್ ಇತ್ತು. ಸಾಧಾರಣ ಅದು 1,500 ತನಕ ಆಗಿರ್ಬೋದು. ಅದನ್ನು ತಗೊಂಡಿಲ್ಲ ಈವರೆಗೆ ಕೂಡ ಅಂತ ಗೆಳೆಯರು ತುಂಬ ಜನ. ಆಮೇಲೆ ಕಲ್ಲೂರು ನಾಗೇಶ್ವರ್ ಅಂತವರು, ಯಾಕೆ ಕೇಳಿದರೆ ಮೊದಲ ಪುಸ್ತಕ ಮಾಡಬೇಕಾದ್ರೆ ನನ್ನಿಂದ ಇವತ್ತಿಗೂ ಹೇಳಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ, ಅಷ್ಟು ಕಷ್ಟಪಟ್ಟಿದ್ದೆ ನಾನು. ಆಗ 1 ರೂಪಾಯಿ ಕೂಡ ತಗೊಳ್ಳದೆ ನನಗೆ ಮೊದಲ ಪುಸ್ತಕಕ್ಕೆ ಬರುವ ಹಣ ಸರ್ಕಾರದಿಂದ ಬರಬೇಕಿತ್ತು. ಆ ಎಲ್ಲ ಹಣ ಬಂದಮೇಲೆ ಅವರ ಹಣವನ್ನು ತಗೊಂಡದ್ದು. ಅಲ್ಲಿಯವರೆಗೆ ನಾನು 1 ರೂಪಾಯಿ ಅಡ್ವಾನ್ಸ್ ಆಗಲಿ ಅಥವಾ 1 ರೂಪಾಯಿ ನಾನು ಹೀಗೆ ಅಂತ ಕೊಟ್ಟವನಲ್ಲ, ಅವರಾಗಿ ಫೋನ್ ಮಾಡಿ ಕೇಳಿದವರಲ್ಲ. ಹಾಗೆ ನನಗೆ ಅವರ ದಾರಿಯನ್ನು ತೋರಿಸಿದವರು ಡಾಕ್ಟರ್ ನಾಮಗಸಾಲೆ. ಇಬ್ಬರ ಋಣ ಕೂಡ ನನ್ನ ಮೇಲೆ ತುಂಬ ಉಂಟು. ಒಟ್ಟಿನಲ್ಲಿ ನೀವು ಇಲ್ಲಿವರೆಗೂ ಬೆಳೆದು ಬರಲಿಕ್ಕೆ ನಿಮ್ಮ ಸ್ನೇಹಿತ ವೃಂದದ ಸಹಕಾರವೇ ತುಂಬಾ ಇದೆ ಅಂತ ಹೇಳ್ಬೋದು. ಯಶಸ್ಸಿಗೆ ಕಾರಣ ಅವರು ಅಂತ ಹೇಳ್ಬೋದು. ಖಂಡಿತ ಮೇಡಮ್. ನಾನು ಹಿಂದೊಮ್ಮೆ ಈ ಮಾತನ್ನು ಹೇಳಿದ್ದೆ. ಏನು ಕೇಳಿದರೆ, ಒಬ್ಬ ಕಲಾವಿದ ಇರ್ಬೋದು, ಒಬ್ಬ ಕವಿ ಇರ್ಬೋದು, ಕತೆಗಾರ ಇರ್ಬೋದು, ಅವ ಏನು ಕೇಳಿದರೆ ಒಂದು ಶಿಲ್ಪದ ಹಾಗೆ ಮೇಡಮ್, ಒಂದು ಕಲಾಕೃತಿಯ ಹಾಗೆ. ಆ ಕಲಾಕೃತಿಯನ್ನು ಎಲ್ಲರೂ ನೋಡ್ತಾರೆ, ಆ ಕಲಾಕೃತಿಯನ್ನು ಆರಾಧಿಸ್ತಾರೆ, ಸೌಂದರ್ಯವನ್ನು ಹೊಗಳ್ತಾರೆ. ಆದರೆ ಆ ಕಲಾಕೃತಿಯನ್ನು ಮಾಡುವಲ್ಲಿಯ ಶ್ರಮ, ಆ ಕಲಾಕೃತಿಗಾಗಿ ವೆಚ್ಚ ಅಥವಾ ಆ ಕಲಾಕೃತಿಯನ್ನು ಮಾಡಬೇಕು ಅಥವಾ ತಂದಿಡಬೇಕು ಅನ್ನುವಾಗ
ತುಂಬ ಜನ ಕಷ್ಟಪಟ್ಟಿರ್ತಾರೆ, ಅವ್ರು ಯಾರು ಕೂಡ ಎದುರು ಕಾಣೋದಿಲ್ಲ. ನಾವು ಎದುರು ಕಾಣ್ತೇವೆ, ಆದರೆ ನಾವಾಗಿ ಎದುರು ಕಾಣ್ಬೇಕಂದ್ರೆ ಹಿಂದಿನಿಂದ ತುಂಬ ದೊಡ್ಡ ಬಲ ಬೇಕು. ಅಂತವ್ರು ತುಂಬ ಜನ ನನಗೆ ಇದ್ದಾರೆ. ಆ ಒಂದು ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತರೇ, ನೀವು ನಿಜವಾಗಿ ಅದೃಷ್ಟವಂತರೇ. ಯಾಕಂದ್ರೆ ಇಂತಹ ಸಹಕಾರಗಳು ಸಿಗುವುದಿಲ್ಲ. ಯಾಕಂದ್ರೆ ಹೆಚ್ಚಿನ ಜನ ಬರಹಗಾರ ಹೇಳ್ತಾರೆ ನಮ್ಮನ್ನು ಪ್ರೋತ್ಸಾಹಿಸೋರಿಲ್ಲ, ಹೇಳುವರಿಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ನೋಡಕ್ ಹೋದ್ರೆ ನೀವು ನಿಜವಾಗಿಯೂ ಅದೃಷ್ಟವಂತರಂತಾನೆ ಹೇಳ್ಬೋದು. ಮತ್ತೆ ಪ್ರಶಸ್ತಿಗಳು ಅಂತದೇನಾದ್ರೂ ಸನ್ಮಾನ ಪ್ರಶಸ್ತಿಗಳು? ಸನ್ಮಾನಗಳು ಅಲ್ಲಲ್ಲಿ ಸಂಘ ಸಂಸ್ಥೆಗಳು ತುಂಬ ಜನ ಮಾಡಿದ್ದಾರೆ. ಅದರಲ್ಲಿ ಈಗ ಕೋಟಿ ಚೆನ್ನೈ ಯುವಶಕ್ತಿ ಅಳಿಯೂರು ಇರ್ಬೋದು, ಅಥವಾ ನನ್ನ ಊರಿನ ಸಂಘಟನೆಗಳು ಇರ್ಬೋದು. ಆಮೇಲೆ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಅಬ್ಬನಡ್ಕದಲ್ಲೊಂದು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆ ಒಂದು ಉಂಟು ಅಬ್ಬನಡ್ಕದಲ್ಲಿ, ಅವರು ಮಾಡಿದ್ದಿರ್ಬೋದು. ಹೀಗೆ ತುಂಬ ಜನ ಸನ್ಮಾನಗಳನ್ನು ಕರೆದು ಮಾಡಿದವರಿದ್ದಾರೆ. ಪ್ರಶಸ್ತಿ ಅಂತ ಅಂದರೆ ನನ್ನ ಮೊದಲು ಪುಸ್ತಕ ಆಯ್ಕೆಯಾಗಿದ್ದು ಒಂದು ಪ್ರಶಸ್ತಿ ಅಂತ ಭಾವಿಸ್ಕೊಳ್ತೇನೆ. ಎರಡನೇದಾಗಿ ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರಿನವರು ಅವರು ಕೊಡುವಂತಹ ಡಾಕ್ಟರ್ ಪ್ರಭಾಕರ್ ನೀರುಮಾರ್ಗ ಯುವ ಸಾಹಿತ್ಯ ಪ್ರಶಸ್ತಿ 2021ರಲ್ಲಿ ನನ್ಗೆ ಕೊಟ್ಟಿದ್ರು. ಅದು ಒಂದು ಬಂದಿದೆ ಅಷ್ಟೇ ಸದ್ಯಕ್ಕೆ. ಒಟ್ಟಿನಲ್ಲಿ ಬೋರ್ಗುಡ್ಡೆಯಲ್ಲಿ ಹಚ್ಚ ಹಸಿರಾಗ್ತಿದೆ ನಿಮ್ಮ ಹೆಸರು ಅಲ್ವಾ? ಸಾಹಿತ್ಯ ಕೃಷಿ ಜೋರಾಗಿ ನಡೀತಾ ಇದೆ. ತುಂಬ ಖುಷಿ ಆಗ್ತಿದೆ ಇದನ್ನು ಕೇಳ್ಕೊಳ್ಳುವಾಗ. ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಯಾವುದರಲ್ಲಿ ಆಸಕ್ತಿ ಇದೆ ನಿಮಗೆ? ಸಾಹಿತ್ಯ ಬಿಟ್ಟು ನಾನು ನಾಟಕದಲ್ಲಿ ನನಗೆ ತುಂಬ ಆಸಕ್ತಿ. ನಾನೊಂದು 9th ಇರಬೇಕಾದ್ರೆ ಆಗ ನಾನು ಅಂಗುಲಿಮಾಲ ಅಂತ ಒಂದು ನಾಟಕ ಮಾಡಿದ್ದು. ಅಂಗುಲಿಮಾಲ ಜಿಲ್ಲಾ ಮಟ್ಟದವರೆಗೆ ಹೋಗಿತ್ತು. ಅಂಗುಲಿಮಾಲ ನಾಟಕದಲ್ಲಿ ನಾನು ಅಂಗುಲಿಮಾಲ ಮಾಡಿದ್ದು. ಹೆಚ್ಚಿನ ನನ್ನ ಸ್ನೇಹಿತರು ಈಗಲೂ ಕೂಡ ನನ್ನನ್ನು ಅಂಗುಲಿಮಾಲ ಅಂತ ಕರೀತಾರೆ. ಅದು ಒಂದು. ಆಮೇಲೆ 2019ರಲ್ಲಿ ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ನಾವು ಒಂದು ಭಾಸಕವಿ ವಿರಚಿತ ಪ್ರತಿಜ್ಞೆ ಯೌಗಂಧರಾಯಣ ಅಂತ ಮಾಡಿದ್ದು ನಾಟಕ. ಅದರಲ್ಲಿ ಯೌಗಂಧರಾಯಣನ ಪಾತ್ರವನ್ನು ಮಾಡಿದ್ದೇನೆ. ಮತ್ತು ತುಳು ನಾಟಕದಲ್ಲಿ ಅಭಿನಯ ಅದು. ಆಮೇಲೆ ಅದನ್ನೇ ಬಿಟ್ಟು ಹೇಳಬೇಕಾದ್ರೆ ನಾನು ತಾಳಮದ್ದಳೆ ಅರ್ಥಗಾರಿಕೆಯಲ್ಲಿ ನನಗೆ ತುಂಬ ಆಸಕ್ತಿ. ನಾನು ಹೋಗ್ತಾ ಇದ್ದೇನೆ, ಚಿಕ್ಕ ಪುಟ್ಟ ವೇದಿಕೆಗಳಲ್ಲಿ ಅರ್ಥಗಾರಿಕೆಯನ್ನು ಕೂಡ ಮಾಡಿದ್ದೇನೆ ನಾನು. ಈಗ ಸಹ ಮಾಡ್ತಾ ಇದ್ದೀರಿ? ಹೌದು, ಮಾಡ್ತಾ ಇದ್ದೇನೆ. ಅಭಿನಯಗಳೆಲ್ಲ ಮಾಡ್ತಾ ಇದ್ದೀರಿ ಈಗಲೂ ಸಹ? ಹೌದು. ನಾಟಕ ಅಭಿನಯ ಮತ್ತೆ ತಾಳಮದ್ದಳೆ ಅರ್ಥಗಾರಿಕೆ ಎರಡು ಬಹಳ ಇಷ್ಟ. ನೀವು ಬಹುಮುಖ ಪ್ರತಿಭೆ. ಆಮೇಲೆ ಆಸಕ್ತಿ ಇದೆ ಅಲ್ಲ? ಇತ್ತೀಚೆಗೆ JCAಯಲ್ಲಿ ಪ್ರೊವಿಷನಲ್ ಟ್ರೈನರ್ ಆಗಿ ಝೋನ್ ಲೆವೆಲಲ್ಲಿ ಪ್ರೊವಿಷನಲ್ ಟ್ರೈನರ್ ಆಗಿ ಈಗ ಸೆಲೆಕ್ಟ್ ಆಗಿದೆ. ಅದು ಕೆಲವೆಲ್ಲ ಪ್ರೊಸೀಜರ್ ಉಂಟು, ಆಮೇಲೆ ಟ್ರೈನರ್ ಆಗಿ. ಈಗ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನು ಹೇಳ್ತೀರಿ? ಅದರಲ್ಲಿ ಬರೆಯುವವರಿಗೆ ಅದು ಏನು ಲಾಭ ಅಂತ ಅನಿಸ್ತಿದೆ ನಿಮಗೆ? ಅದರಲ್ಲಿ ಸಾಮಾಜಿಕ ಜಾಲತಾಣದ ಬಗ್ಗೆ ತುಂಬ ಜನ ಒಂದು ನೆಗೆಟಿವ್ ಆಗಿ ಮಾತಾಡ್ತಾರೆ, ಮಕ್ಕಳು ಹಾಳಾಗ್ತಾರೆ ಹಾಗೆ ಹೀಗೆ ಅಂತ. ಆದರೆ ನನ್ನ ಲೆಕ್ಕದಲ್ಲಿ ಸಾಮಾಜಿಕ ಜಾಲತಾಣಗಳಿರ್ಬೋದು, ಯಾವುದೇ ವಿಷಯ ಇರ್ಬೋದು, ನಾವೊಂದು ಮಾತು ಹೇಳ್ತೇವೆ, ಅತಿಯಾದರೆ ಅಮೃತ ವಿಷ ಅನ್ನುವ ಹಾಗೆ. ಆದರೆ ಸಾಮಾಜಿಕ ಜಾಲತಾಣಗಳಿಂದ ಅದೆಷ್ಟು ಪ್ರತಿಭೆಗಳು ಹೊರಬಂದಿದ್ದನ್ನು ನಾವು ಕಾಣ್ತೇವೆ, ತುಂಬ ಜನವನ್ನು ನೋಡಿದ್ದೇನೆ. ಆಮೇಲೆ ನನ್ನನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ತುಂಬಾ ದಿನಗಳ ನಂತರ ನಾನು ನಿಮ್ಮನ್ನ ಅಲ್ಲಿ ನೋಡ್ತಾ ಇದ್ದೆ ಹಾಗೆ ಹೇಳುವಂತ ವರ್ಗ ಉಂಟು. ಹಾಗೆ ನಾವೆಲ್ಲರನ್ನ ಪೇಪರ್ನಲ್ಲೇ ತಲುಪ್ತೇವೆ ಅನ್ನೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವೆಲ್ಲರನ್ನ ವಾಟ್ಸಪ್ ಅಲ್ಲಿ ತಲುಪ್ತೇವೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವೊಂದು ಮಾಧ್ಯಮಗಳು ಬೇಕಾಗ್ತದೆ. ಈಗ ವಾಟ್ಸಪ್ ಒಂದು ಸಾಮಾಜಿಕ ಜಾಲತಾಣ ಅಥವಾ ಫೇಸ್ಬುಕ್ ಒಂದು ಸಾಮಾಜಿಕ ಜಾಲತಾಣ ಆದ್ರೆ ಅಲ್ಲಲ್ಲಿಯ ಒಂದು ವರ್ಗ ಇರ್ತದೆ ಅದನ್ನ ಬಳಕೆ ಮಾಡುವಂಥದ್ದು. ಹಾಗಾಗಿ ನಾವು ಅದನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಬಳಕೆ ಮಾಡ್ಕೊಂಡೇವೆ ಅಂತ ತುಂಬಾ ಒಳ್ಳೆಯದು, ತುಂಬಾ ಉಪಯೋಗ ಇದೆ. ಎಷ್ಟೋ ಜನ ಮೂಲೆಯಲ್ಲಿ ಇರ್ತಾರೆ, ಪತ್ರಿಕೆಗೆ ತೋರಿಸ್ಲಿಕ್ಕೆ ಭಯ, ಎಲ್ಲಾದ್ರೂ ಕಾವ್ಯವಚನ ಮಾಡು ಅಂತೇಳಿ ವೇದಿಕೆ ಕರೆದ್ರೆ ಬರುದಿಲ್ಲ. ಆದ್ರೆ ಮೆಲ್ಲಗೆ ಒಂದು ಬರ್ದು ಹಾಕ್ತಾರೆ, ಆಗ ಒಂದು ಎಷ್ಟೋ ಜನ ಬೆಳೆದು ಬಿಟ್ಟಿದ್ದಾರೆ ಗೊತ್ತಿಲ್ಲದ ಹಾಗೆ. ಹೌದು, ಈಗ ಅಲ್ಲಿ ಹಾಕಿದ ಕೂಡಲೇ ಅವರಿಗೆ ಒಂದು 4 ಪ್ರೋತ್ಸಾಹದ ನಡಿ ಬರ್ತದೆ. ಆಗ ಅದನ್ನ ಒಂದು ಧನಾತ್ಮಕವಾಗಿ ತಗೊಂಡು ಮುಂದೆ ಹೋಗ್ಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ. ಆದ್ರೆ ಯಾವುದು ಕೂಡ ಮಿತಿಯಲ್ಲಿ ಇರಬೇಕು. ಅದು ಹೌದು, ಯಾವಾಗ ನೋಡಿದ್ರೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಂಡ್ರೆ ಅದು ಉಪಯೋಗ ಇದೆ. ಯಾಕಂದ್ರೆ ಈ ಮಕ್ಕಳಾದ್ರೂ ಸಹ ಹೌದು, ಎಷ್ಟೋ ವಿಷಯಗಳು ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿರಲ್ಲ, ಅವ್ರು ಹೋಗಿ ಮೊಬೈಲ್ ಅಲ್ಲಿ ಹುಡುಕ್ತಾರೆ, ಎಷ್ಟೋ ವಿಷಯಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ವಿಷಯಗಳನ್ನ ನಾವು ನೋಡ್ಬೋದು. ಈಗ ಯೂಟ್ಯೂಬ್ ಅಂತ ಚಾನೆಲ್ ಅಲ್ಲೇ ಹೋದ್ರೆ ನಮ್ಗೆ ಒಂದು ಸಣ್ಣ ಹೊಲಿಯುವುದು ಹೇಗೆ ಹಾಕಿದ್ರು ಅಲ್ಲಿ ಅಲ್ಲಿ ಎಲ್ಲವೂ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಕೂಡಲೇ ತುಂಬಾ ಜನ ಗುರುತಿಸುವಂತ ಸಾಧ್ಯತೆಗಳು ಉಂಟು. ಆದ್ರೆ ಮಿತಿಯಲ್ಲಿ ಬಳಸಬೇಕು, ಯಾವುದನ್ನ ಅತಿ ಆಗ್ಬಾರ್ದು, ಆಗ ಅದು ಒಳ್ಳೆಯದು. ನಿಜ. ಮತ್ತೆ ಈ ಪುಸ್ತಕ ಓದಿನ ಬಗ್ಗೆ ಏನ್ ಹೇಳ್ತೀರಿ? ನೀವು ಓದ್ತೀರಾ?
ನಾನು ಓದ್ತೇನೆ. ನೀವು ಓದ್ತೀರಿ? ನಾನು ಓದ್ತೇನೆ. ಯಾವ ಬರಹಗಾರ ಕೂಡ ಓದದೆ ಬರೀತಾನೆ ಅನ್ನೋದಾದ್ರೆ ನನ್ನ ಲೆಕ್ಕದಲ್ಲಿ ಅದು ಅವನ ಬರಹವನ್ನು ಓದಬೇಕು ಅಂತ ಅವ ಅಂದುಕೊಂಡ್ರೆ ಅದು ತಪ್ಪಾಗ್ತದೆ. ಅವನ ಬರಹವನ್ನು ಮತ್ತೊಬ್ಬ ಓದಬೇಕು ಅನ್ನೋದಾದ್ರೆ ಮತ್ತೊಬ್ಬ ಬರೆದದನ್ನು ಇವ ಕೂಡ ಓದಬೇಕು. ನಾನು ತುಂಬ ಪುಸ್ತಕಗಳನ್ನು ಓದ್ತೇನೆ. ಈ ಪುಸ್ತಕಗಳನ್ನು ಓದಿದಾಗ ನಮ್ಗೆ ಏನಾಗ್ತದೆ ಅಂದರೆ ನಮ್ಮ ಕೆಲವೊಂದು ಅರಿವಿನ ಮಟ್ಟ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ನಾನೊಂದು ವಸುಧೇಂದ್ರ ಅವರು ಬರೆದಂತಹ ತೇಜೋ ತುಂಗಭದ್ರ ಅಂತ ಪುಸ್ತಕ ಓದಿದೆ. ಬಹಳ ಒಳ್ಳೆ ಕೃತಿ. ಇಂಥ ಕೃತಿಗಳೆಲ್ಲ ಏನಾಗ್ತದೆ ಕೇಳಿದರೆ, ನಾವು ಒಂದು ಪ್ರದೇಶದಲ್ಲಿ ಏನೋ ಆಗ್ತಾ ಉಂಟು ಅದನ್ನು ನಮ್ಗೆ ಗೊತ್ತಾಗೋದಿಲ್ಲ. ಪುಸ್ತಕದೊಳಗೆ ಓದ್ತಾ ಹೋದಿವೆ ಅನ್ನೋದಾದ್ರೆ ಅಲ್ಲಿರುವಂತಹ ಕೆಲವೊಂದು ಅಲ್ಲಿದ್ದ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಪುಸ್ತಕಗಳಷ್ಟು ಚೆನ್ನಾಗಿ ಕೊಡಬಲ್ಲವು ಬೇರೆ ಉಂಟು ಅನ್ನೋದಾದ್ರೆ ನಾನು ಅದನ್ನ ನಂಬೋದಿಲ್ಲ. ಪುಸ್ತಕಗಳು ಬಹಳ ಒಳ್ಳೆಯದು, ಆತ್ಮೀಯ ಸಂಗಾತಿ ಅಂತ ಹೇಳ್ಬೋದು. ನನ್ನದೊಂದು ಅದೇ ಕನಸುಂಟು. ಏನು ಕೇಳಿದ್ರೆ, ಒಂದು ಚಿಕ್ಕದಾದ್ರೂ ಒಂದು ಗ್ರಂಥಾಲಯ ತರ ಮಾಡಬೇಕು. ಯಾಕೆ ಕೇಳಿದ್ರೆ, ನಾನು ಅಲ್ಲಿ ಓದುವ ಹಾಗೆ ಬೇರೆಯವರು ಬಂದು ಅಲ್ಲಿ ಓದಬೇಕು. ಇವತ್ತಿಗೂ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ನಾನು ಹೇಳ್ತೇನೆ ಪುಸ್ತಕಗಳನ್ನು ಓದಿ ಅಂತ. ನನ್ನ ಹತ್ರ ಯಾರಾದರೂ ಕೇಳಿದ್ರೆ ಪುಸ್ತಕ, ಅವರು ಕೇಳಿದ ಪುಸ್ತಕ ಕೊಡ್ಲಿಕ್ಕೆ ಆಗದಿದ್ರು ಬೇರೊಂದು ಪುಸ್ತಕವನ್ನು ತಂದಾದ್ರೂ ಇದನ್ನು ಓದಿ ಅಂತ ಹೇಳ್ತೇನೆ. ನಾನು ಇರುವ ಪರಿಸರದಲ್ಲಿ ಈಗಾಗಲೇ ನಾನು ತುಂಬಾ ಜನರಿಗೆ ಪುಸ್ತಕ ಕೊಡ್ತಾ ಇದ್ದೇನೆ. ಅವರು ಓದ್ಬೇಕು. ಆ ಪುಸ್ತಕದ ಬಗ್ಗೆ ಅವರು ನನ್ನ ಹತ್ರ ಬಂದು ಹೇಳದಿದ್ರು ಅವರ ತಲೆಯಲ್ಲಿ ಅದು ಕೊರಿತಾ ಇದ್ರು, ಅದು ಒಂದು ಸಾರ್ಥಕತೆ ನಂದು. ಈಗ ನೀವು ಓದಿದ್ರಲ್ಲಿ ಕೆಲವು ಸಲ ತುಂಬಾ ಇಷ್ಟಪಟ್ಟದಂತ ಇರುತ್ತೆ, ಕೆಲವು ಸಲ 2-3 ಸಲನೂ ಓದ್ತೀವಿ, ಬೇಜಾರೇ ಆಗುದಿಲ್ಲ ಅಂತ ಪುಸ್ತಕ ಯಾವುದು? ಅದೇ ನಾನು ವಸುಧೇಂದ್ರದ ತೇಜೋ ತುಂಗಭದ್ರ ಅಂತ ಹೇಳಿದೆ ಒಂದದು. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಇದ್ದು ನಾವು ಯಾವ ಪುಸ್ತಕಗಳನ್ನು ಓದಿದ್ರು ಕೂಡ ಅದು ಇಷ್ಟವೇ. ಮಹಾಪಲಾಯನ ಇರ್ಬೋದು, ಅಥವಾ ರುದ್ರಪ್ರಯಾಗದ ನರಭಕ್ಷಕ ಇರ್ಬೋದು, ಬೆಳ್ಳಂದೂರು ನರಭಕ್ಷಕ, ಹೀಗೆ ಅವರ ಎಲ್ಲ ಪ್ರಕೃತಿಯ ಜೊತೆಗೆ ಇರುವಂಥದ್ದು ಅದು ಎಲ್ಲವೂ ಕೂಡ ಬಹಳ ನಮಗೆ ಅರ್ಥಗರ್ಭಿತವಾಗಿರುವಂಥದ್ದು, ಬಹಳ ಇಷ್ಟ ಆಗಿರುವಂಥದ್ದು. ಆಮೇಲೆ ನೇಮಿಚಂದ್ರ ಅವರ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತ ಒಂದು ಪುಸ್ತಕ ಉಂಟು. ಆಮೇಲೆ ಅವರದ್ದು ಇನ್ನೊಂದು ಪುಸ್ತಕ ಏನು ಕೇಳಿದ್ರೆ ಹೆಸರು ಮಾಡ್ತೇನೆ ನಾನು, ಆದರೆ ಆ 2 ಪುಸ್ತಕಗಳು ಬಹಳ ಪ್ರಭಾವಿಸ್ತವೆ. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅಂತೂ ನಾನು ಅಂದುಕೊಂಡದ್ದು ಏನು ಕೇಳಿದರೆ, ಭಾರತ ಅನ್ನುವಂಥ ಪವಿತ್ರ ನೆಲದಲ್ಲಿ ಬಹಳ ಇದ್ರು ಅಂತ. ಇವತ್ತಿಗೂ ನಾನು ಅದನ್ನು ನಂಬ್ತೇನೆ. ಆದರೆ ಭಾರತದಷ್ಟೇ ಪ್ರಭಾವಶಾಲಿಯಾದಂತಹ ಪುರಾತನ ನಾಗರಿಕತೆಯನ್ನು ಹೊಂದಿರುವಂಥ ಸಣ್ಣ ನಗರ ಪೆರುವಿನಂಥ ನಗರದಲ್ಲೂ ಕೂಡ ಬಹಳ ವರ್ಷಗಳ ಹಿಂದೆ ನಾಗರಿಕತೆ ಆರಂಭ ಆಗಿತ್ತು ಅನ್ನುವುದನ್ನು ನಾನು ಆ ಪುಸ್ತಕದಿಂದಲೇ ಓದ್ಕೊಂಡದ್ದು. ಅಲ್ಲಿಯ ಇನ್ಕಾ ರೇಖೆಗಳು ಅಂತ ಒಂದು ಬರ್ತದೆ, ಬಹುಶಃ ಆ ರೇಖೆಗಳು ನನ್ನನ್ನು ಬಹಳ ಕುತೂಹಲಕ್ಕೆ ಒಡ್ಡಿವೆ. ಮತ್ತೆ ನಿಮ್ಮ ಇಷ್ಟದ ಸಾಹಿತಿ ಯಾರು? ಇಷ್ಟದ ಬರಹಗಾರ ನಾನು ಒಂದು ಪೂರ್ಣಚಂದ್ರ ತೇಜಸ್ವಿ, SL ಭೈರಪ್ಪ ಅವರನ್ನು ಇಷ್ಟಪಡ್ತೇನೆ ನಾನು. ಆಮೇಲೆ ನೇಮಿಚಂದ್ರ ಅವರ ಬರಹಗಳು ಇಷ್ಟ ಆಗ್ತವೆ. ಇತ್ತೀಚೆಗೆ ನಾನು ವಸುಧೇಂದ್ರ ಅವರನ್ನು ಓದ್ಲಿಕ್ಕೆ ಆರಂಭಿಸಿದ್ದು, ಅವರದ್ದು ಕೂಡ ಬರಹಗಳು ಇಷ್ಟ ಆಗ್ತದೆ. ಇಷ್ಟದ ಸಾಹಿತಿ ಅನ್ನೋದಕ್ಕಿಂತಲೂ ಇಷ್ಟದ ಪುಸ್ತಕಗಳನ್ನ ಕಡೆಗೆ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ 1-2-3 ಕವನಗಳನ್ನು ಓದ್ತೀರಾ? ಖಂಡಿತವಾಗಿಯೂ ನಾನು ಓದಬಹುದು. ಖಂಡಿತ. ಕವನ ಮೈ ಮಾರುವ ಹುಡುಗಿ ಅಂತ. ಯಾರು ಕೇಳಿಹರು ಈವರೆಗೆ ಇಲ್ಲಿ ತನುವಿನಳತೆಯ ತೂಗಿ, ಬೆಲೆಯನಲ್ಲದೆ ಬೇರೆ ಮನದ ಭಾವ, ಬಯಸಿ ಕೂರುವುದೊಂದು ಮಂಕು ಮನಸ್ಸಿನ ಬುದ್ಧಿ, ಮಂಚ ನಗುತಿಹುದಲ್ಲಿ ಮರುಳು ಮಾನಿನಿ ಎನ್ನುತ್ತ, ಹೆರಳ ಮಲ್ಲಿಗೆ ದಂಡು ದಳವು ಉರುಳಿದೆ ನಲುಗಿ, ಹೆಣೆದ ಕನಸು ಹಾಗೆ ಚೆಲ್ಲಾಪಿಲ್ಲಿ, ಧೂಪಗಂಧದೆ ತುಂಬ ಬೆವರ ವಾಸನೆ ಬೆರೆತು, ತನುಗಳ ಮಿಲನ ಮನಸ್ಸು ಮೈಲು ದೂರ, ಹಸಿದ ಹೊಟ್ಟೆಗೆ ಉಣುತ ಚೆಲುವೆ ಮನ್ಮತ ನೊಡತಿ, ತೇಗು ಬೀರಿದ ಮೇಲೆ ಹಳಸಿದನ್ನ, ಬಿಳಿಯ ಅಂಗಿಯ ನೊಟ್ಟು ಅವಿತು ಬಂದವರೆಲ್ಲ, ತಣಿಯೆ ಸರಿವರು ನುಡಿದು ನಾಯಿ ಮುಟ್ಟಿದ ಮಡಕೆ, ನನಗೂ ಮನಸ್ಸಿದೆ ಒಂದು ಅವಿತ ಕನಸಿದೆ ಹಲವು, ರೆಕ್ಕೆ ಬಿಚ್ಚುವ ತವಕ ಹಕ್ಕಿಯಂತೆ, ಬಲವ ತುಂಬುವರಾರು ಬೆನ್ನು ತಟ್ಟುತ್ತ ಜೊತೆಗೆ, ಮೈಯ ಮಾರುವ ಹುಡುಗಿ ಕೊಂಕು ನುಡಿಯದೆ ಲೋಕ. ಕಣ್ತುಂಬಿ ಬಂತು. ತುಂಬ ಚೆನ್ನಾಗಿತ್ತು ಇಂದು ಚೇತನ್ ಅವರೇ ನಿಮ್ಮ ಕವನಗಳು. ಹಾಗೆ ಈ ದಿನ ನೀವು ನಮ್ಮೊಂದಿಗಿಟ್ಟು ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಇನ್ನೂ ನಿಮಗೆ ಅನೇಕ ಯಶಸ್ಸು ಒಲಿದು ಬರಲಿ,
ಪ್ರಶಸ್ತಿಗಳು ಸಿಗಲಿ, ನಿಮ್ಮ ಸಾಹಿತ್ಯ ಕೃಷಿ ಹೀಗೆ ಸಮೃದ್ಧಿಯಾಗಿ ಬೆಳೆಯಲಿ ಅಂಥೇಳಿ ನಾನು ಹಾರೈಸ್ತೇನೆ. ನಮ್ಮೊಂದಿಗೆ ಇಷ್ಟೊತ್ತಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಮ್ಮಂತಹ ಅನೇಕರ ಪ್ರೋತ್ಸಾಹ ಇನ್ನೂ ಕೂಡ ನನಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ. ಮುಂದಿನ ಕವಿ ಸಮಯದಲ್ಲಿ ಇನ್ನೊಬ್ಬ ಕವಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.